ಕರ್ನಾಟಕದಲ್ಲಿ ಅಘೋಷಿತವಾದಂಥ ತುರ್ತು ಪರಿಸ್ಥಿತಿಯನ್ನು ಸಿದ್ದರಾಮಯ್ಯನವರ ಸರ್ಕಾರ ಹೇರಿದೆ. ಶಾಂತಿಯುತವಾಗಿ ನಡೀತಾ ಇರುವಂಥ ಬೈಕ್ ರ್ಯಾಲಿಯನ್ನು ತಡೆಯುವಂಥ ಪ್ರಯತ್ನವನ್ನು ನಿನ್ನೆ ಅವರು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮಾಡಿದ್ದಾರೆ. ಇವತ್ತು ಹಲವಾರು ಭಾಗದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ಬೈಕಲ್ಲಿ ವಾರ್ಡ್ಗಳಿಂದ ಹೊರಟ್ರೆ, ಜಿಲ್ಲೆಯ ಬೇರೆ ಬೇರೆ ಕೇಂದ್ರಗಳಿಂದ ಹೊರಟ್ರೆ ಅಲ್ಲೇ ಅವರನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ನಮ್ಮ ಬೈಕಿನ ತಪಾಸಣೆಯನ್ನು ನೀವು ಮಾಡಬೇಕಿತ್ತು. ಅದರಲ್ಲೇನು ತಲ್ವಾರ್ ಇಟ್ಟಿದ್ರಾ, ಅದರಲ್ಲಿ ಪಿಸ್ತೂಲ್ ಇಟ್ಟಿದ್ರಾ, ಬಂದೂಕು ಇಟ್ಟಿದ್ರಾ, ಏನು ಇಟ್ಟಿದ್ರು? ಯಾತಕ್ಕಾಗಿ ನೀವು ಅರೆಸ್ಟ್ ಮಾಡಿದ್ರಿ? ಮಂಗಳೂರಿಗೆ ಬಿಟ್ಟರೆ ಶಾಂತಿಯುತವಾಗಿ ಇಲ್ಲಿಗೆ ಬರ್ತಾ ಇದ್ದರು, ಸಭೆ ನಡೀತಾ ಇತ್ತು, ಪ್ರತಿಭಟನೆ ನಡೀತಾ ಇತ್ತು. ಪ್ರತಿಭಟನೆಯನ್ನು ಎದುರಿಸೋಕ್ಕೆ ಆಗದೇ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಈ ರೀತಿಯ ಒಂದು ಪ್ರಜಾತಂತ್ರ ವಿರೋಧಿ ನಡವಳಿಕೆಯನ್ನು ಕರ್ನಾಟಕ ರಾಜ್ಯದಲ್ಲಿ ತೋರಿಸ್ತಾ ಇದೆ. ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಹಕ್ಕಿದೆ, ಅವಕಾಶ ಇದೆ, ಕಾನೂನಲ್ಲಿ ಅವಕಾಶ ಇದೆ. ಆದರೆ ಯಾವ ಕಾರಣಕ್ಕೆ ತಡೀತಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾವುದೇ ವಾರಂಟ್ ಇಲ್ಲದೇ ಅರೆಸ್ಟ್ ಮಾಡ್ತಾ ಇದ್ದಾರೆ. ಊಟ ಕೂಡ ಕೊಡಬೇಡಿ, ಚೌಲ್ಟ್ರಿ ಅವರಿಗೆ ಹೋಗಿ ಎಲ್ಲ ಸಮುದಾಯ ಭವನಗಳಿಗೆ ಹೋಗಿ ನಮ್ಮ ಹುಡುಗರಿಗೆ ಊಟ ಕೊಡಬೇಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ ರೀತಿಯ ಒಂದು ಅತ್ಯಂತ ಕೆಟ್ಟದಾದಂಥ ನಡವಳಿಕೆ, ಪ್ರಜಾತಂತ್ರ ವಿರೋಧಿಯಾದಂಥ ನಡವಳಿಕೆಯನ್ನು ಕರ್ನಾಟಕ ರಾಜ್ಯದ ಪೊಲೀಸರು ಮತ್ತು ಇಲಾಖೆ ತೋರಿಸ್ತಾ ಇದೆ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಮೂಗಿನ ನೇರದಡಿಯಲ್ಲಿ ನಡೀತಾ ಇದೆ. ನಾಳೆಯ ಪ್ರತಿಭಟನೆಗೆ ಯಡಿಯೂರಪ್ಪನವರು ಮಂಗಳೂರಿಗೆ ಬಂದಿದ್ದಾರೆ. ನಾಳೆಯ ಪ್ರತಿಭಟನೆ ಮಂಗಳೂರಲ್ಲಿ ನಡೆಯುತ್ತೆ. ಮತ್ತು ಯಾವುದೇ ಶಕ್ತಿ ಮಂಗಳೂರಿನ ರ್ಯಾಲಿಯನ್ನು, ಮಂಗಳೂರಿನ ಪ್ರತಿಭಟನೆಯನ್ನು ತಡೆಯೋದಕ್ಕಾಗೋದಿಲ್ಲ. ನಮ್ಮ ಡಿಮಾಂಡ್ ಇರುವಂಥದ್ದು, ನಮ್ಮ ಆಗ್ರಹ ಇರುವಂಥದ್ದು ಈ ಸರ್ಕಾರಕ್ಕೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು KFDಯನ್ನು ನಿಷೇಧ ಮಾಡಿ, ರಮಾನಾಥ್ ರೈ ಅವರು ಮಂಗಳೂರು ಜಿಲ್ಲೆಯಲ್ಲಿ 60 ದಿನಗಳ ಕಾಲ 144 ಸೆಕ್ಷನ್ ಇರುವಂತೆ ನೋಡಿಕೊಂಡ್ರು. ಮತ್ತು ಹಲವಾರು ಸಮಾಜಘಾತುಕ ಸಂಘಟನೆಗಳಿಗೆ ಕುಮ್ಮಕ್ಕು ಕೊಡುವಂಥ ಕೆಲಸವನ್ನು ಕೂಡ ರಮಾನಾಥ್ ರೈ ಅವರು ಮಾಡ್ತಾ ಇದ್ದಾರೆ. ಅವರನ್ನು ತಕ್ಷಣ ಸಚಿವ ಸಂಪುಟದಿಂದ ವಜಾ ಮಾಡಿ, ಇಲ್ಲದೆ ಹೋದರೆ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಶಾಂತಿ ನೆಲೆಸೋಕ್ಕೆ ಸಾಧ್ಯ ಇಲ್ಲ. ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಒಂದು ಕೋಮಿನ ಜನರನ್ನು ಅವರು ಓಲೈಕೆ ಮಾಡೋದಕ್ಕೆ ರಮಾನಾಥ್ ರೈ ಅವರು ಇಲ್ಲಿ ನೋಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ಮುಖ್ಯವಾಗಿ ನಮ್ಮ ಈ ಭಾಗದಲ್ಲಿ ಯಾರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ನಮ್ಮ ಯುವಕರ ಹತ್ಯೆ ಆಗಿದೆ ಮತ್ತು ಹತ್ಯೆಗೆ ಪ್ರಯತ್ನ ಮಾಡಲಾಗಿದೆ, ಆ ಎಲ್ಲ ಕೇಸ್ಗಳನ್ನು ಕೂಡ NIAಗೆ, ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಮಾಡಿಸಿ ಅನ್ನುವಂಥ ಆಗ್ರಹವನ್ನು ಇಟ್ಕೊಂಡು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ರ್ಯಾಲಿ ನಾಳೆ ಯಶಸ್ವಿ ಆಗುತ್ತೆ. ನಾವಿದನ್ನು ಮಾಡೇ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಈ ಸರ್ಕಾರಕ್ಕೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ.